ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೀರ್ತನೆಯೊಂದಿಗೆ ಪ್ರಾರ್ಥನೆಯ ಈ ಸುವಾರ್ತೆಯ ಆತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾವು 104 ಕೀರ್ತನೆಗಳನ್ನು ಇಷ್ಟರ ತನಕ ಧ್ಯಾನಿಸಿದ್ದೇವೆ. ಇವತ್ತು ನಾವು 105ನೇ ಕೀರ್ತನೆಯಿಂದ ಅರ್ಧ ಗಂಟೆ ಎಷ್ಟು ಆಗುತ್ತೆ ಅಷ್ಟು ನಾವು ಧ್ಯಾನಿಸೋಣ ಮತ್ತು ದೇವರ ಕೃಪೆಯನ್ನು ನಾವು ಪಡೆಯೋಣ. ಬೈಬಲ್ ಇದ್ರೆ ತೆಗೆಯಿರಿ, ಕೀರ್ತನೆ 105. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ನಮ್ಮ ಕಾರ್ಯಕ್ರಮವನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಈ ಕೀರ್ತನೆಗಳನ್ನು ಓದಲು ಧ್ಯಾನಿಸಲು ಶಕ್ತಿ ನೀಡಿರಿ ಹಾಗೂ ನನಗೆ ಜ್ಞಾನ ನೀಡಿರಿ. ಪವಿತ್ರಾತ್ಮರಿಂದ ಈ ಸ್ವಾರ್ಥೆಯನ್ನು ಆಲಿಸುವ ಪ್ರತಿಯೊಬ್ಬರನ್ನು ತುಂಬಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಕೀರ್ತನೆ 105. ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು, ಮಾಡಿರಿ ಆತನ ನಾಮ ಸ್ಮರಣೆಯನ್ನು, ಸಾರಿರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಹೆಮ್ಮೆ ಪಡಿ ನೆನೆದಾತನ ಶ್ರೀನಾಮ, ಹಿಗ್ಗಲಿ ಹೃದಯ ಕೋರಿ ಆತನ ದರ್ಶನ. ಅರಸಿರಿ ಪ್ರಭುವನು, ಆತನ ಶಕ್ತಿಯನ್ನು ಅಪೇಕ್ಷಿಸಿ ನಿತ್ಯವೂ ಆತನ ದರ್ಶನವನು. ಆತನ ದಾಸ ಅಬ್ರಹಾಮನ ಸಂತತಿಯವರೇ, ಆತನಾರಿಸಿಕೊಂಡ ಯಾಕೋಬಿನ ವಂಶದವರೇ, ನೆನೆಯಿರಿ ಆತನ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು, ಆತನ ವದನ ವಿಧಿಸಿದ ನ್ಯಾಯ ನಿರ್ಣಯಗಳನ್ನು. ಪ್ರಭು ನಮ್ಮ ದೇವನೆಂಬುದು ಶ್ರುತ, ಆತನಿದ್ದ ತೀರ್ಪು ಇದೋ ವಿಶ್ವವ್ಯಾಪ್ತ. ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು, ಸಾವಿರಾರು ತಲೆಗಳವರೆಗೂ ತನ್ನೊಪ್ಪಂದವನು. ಅಬ್ರಹಾಮನೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಈಸಾಕನಿಗೆ ಆಣೆಯಿಟ್ಟು ಆತ ಹೇಳಿದುದನು. ಯಾಕೋಬನಿಗೆ ರಾಜಾಸನವಾಗಿ ಕೊಟ್ಟುದನು. ಯಾಕೋಬನಿಗೆ ರಾಜ ಶಾಸನವಾಗಿ ಕೊಟ್ಟುದನು. ಇಸ್ರಾಯೇಲಿಗೆ ಶಾಶ್ವತವಾಗಿತ್ತ ಈ ಮಾತನು. ನಾ ಕೊಡುವೆನು ಕಾನಾನ್ ನಾಡನು ನಿಮಗೆ, ಸ್ವಾಸ್ಥ್ಯವಾಗುವುದು ಅದು ನಿಮ್ಮ ಸಂತತಿಗೆ. ಅಲ್ಪಸಂಖ್ಯಾತರು ಆಗಂತುಕರು ಅವರಾಗಿರಲು, ನಾಡಿಂದ ನಾಡಿಗೆ ರಾಜ್ಯದಿಂದ ರಾಜ್ಯಕ್ಕೆ ಅಲೆಯುತ್ತಿರಲು, ಅವರಿಗಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಅವರಿಗಾಗಿ ಅರಸರು ಗದರಿಸದೆ ಬಿಡಲಿಲ್ಲ. ನಾನಭಿಷೇಕಿಸಿದವರನಿದೋ ಮುಟ್ಟಬೇಡಿ, ನನ್ನ ಪ್ರವಾದಿಗಳಿಗೆ ಕೇಡು ಮಾಡಬೇಡಿ. ತದನಂತರ ಬರಮಾಡಿದ ನಾಡಿನಲ್ಲಿ ಕ್ಷಾಮವನು, ಮುರಿದು ಬಿಟ್ಟನು ಆಹಾರವೆಂಬ ಊರುಗೋಲನು. ಕಳಿಸಿದ ಅವರಿಗೆ ಮುಂದಾಗಿ ಒಬ್ಬಾತನನು, ದಾಸತ್ವಕ್ಕೆ ಮಾರಲಾದ ಆ ಜೋಸೆಫನನು. ಅವನ ಕಾಲು ನೊಂದವು ಸಂಕೋಲೆಗಳಿಂದ, ಕುತ್ತಿಗೆ ಕೊರೆಯಿತು ಕಬ್ಬಿಣದ ಕೋಳಗಳಿಂದ. ಕ್ರಮೇಣ ಕೈಗೂಡಿತು ಜೋಸೆಫನು ನುಡಿದದ್ದು, ಪ್ರಭುವಿನ ವಾಣಿ ಕಂಡು ಬಂದಿತು ಸತ್ಯವೆಂದು. ಬಿಡಿಸಲವನನು ಅರಸ ಕಳಿಸಿದ ಆಳನು, ಬಿಡುಗಡೆ ಮಾಡಿದ ಜನಾಧಿಪತಿ ಅವನನು. ನೇಮಿಸಿದವನನು ತನ್ನ ಮನೆಯ ಯಜಮಾನನನ್ನಾಗಿ, ಮಾಡಿದ ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿ. ಪದಾಧಿಕಾರಿಗಳಿಗೆ ಶಿಕ್ಷಕನನ್ನಾಗಿಸಿದ, ಮಂತ್ರಿಗಳಿಗೆಲ್ಲ ಉಪದೇಶಕನನ್ನಾಗಿಸಿದ. ಬಂದನು ಆಗ ಇಸ್ರಾಯೇಲನು ಈಜಿಪ್ಟಿಗೆ, ಪ್ರವಾಸಿಯಾದ ಯಾಕೋಬನು ಹಾಮ ನಾಡಿಗೆ. ತನ್ನ ಜನರ ಸಂತಾನವನ್ನು ಪ್ರಭು ಅಭಿವೃದ್ಧಿಗೊಳಿಸಿದ, ಶತ್ರುಗಳಿಗಿಂತಲೂ ಅವರನ್ನು ಬಲಿಷ್ಠರನ್ನಾಗಿಸಿದ. ಮಾರ್ಪಡಿಸಿದ ಈಜಿಪ್ಟರನ್ನು ತನ್ನ ಜನರನ್ನು ದ್ವೇಷಿಸುವಂತೆ,
ತನ್ನ ದಾಸರೊಡನವರು ಕುಯುಕ್ತಿಯಿಂದ ನಡೆದುಕೊಳ್ಳುವಂತೆ ಕಳಿಸಿದ ತನ್ನ ದಾಸ ಮೋಶೆಯನು ತಾನು ಆರಿಸಿಕೊಂಡ ಆರೋನನನು. ನೋಡಿದರಿವರು ಆತನ ಸೂಚಕ ಕಾರ್ಯಗಳನ್ನು, ಹಾಮ ನಾಡಿನಲ್ಲಿ ನಾನಾ ಅದ್ಭುತ ಕಾರ್ಯಗಳನ್ನು. ಕಾಳರಾತ್ರಿಯಾಯಿತು, ಪ್ರಭು ಕಳಿಸಲು ಕತ್ತಲನು, ಈಜಿಪ್ಟರಾದರೂ ಎದುರಿಸಿದರು ಆತನ ಮಾತನು. ರಕ್ತವಾಗಿಸಿದನಾತ ಅವರ ನದಿಗಳನ್ನು, ಸಾಯಿಸಿದನು ಅವುಗಳಲ್ಲಿದ್ದ ಮೀನುಗಳನ್ನು. ತುಂಬಿಕೊಂಡವು ಕಪ್ಪೆಗಳು ನಾಡಿನೊಳೆಲ್ಲ, ಹರಡಿಕೊಂಡವು ಅರಸನ ಕೊಠಡಿಗಳಲ್ಲೆಲ್ಲ. ಕಾಣಿಸಿಕೊಂಡವು ಆತನಾಜ್ಞಾಪಿಸಲು ಹುಳು ಹುಪ್ಪಟೆಗಳು ಪ್ರಾಂತ್ಯದೆಲ್ಲೆಡೆಯಳು. ಮಳೆಗೆ ಬದಲು ಕಳಿಸಿದ ಕಲ್ಮಳೆಯನು, ನಾಡಿನಲ್ಲೆಡೆಯೊಳು ಸಿಡಿಲು ಮಿಂಚನು. ನಾಶ ಮಾಡಿದ ನಾಡಿನ ಎಲ್ಲ ಮರ ವೃಕ್ಷಗಳನ್ನು, ದ್ರಾಕ್ಷಾಲತೆಗಳನ್ನು, ಮೇಣ್ ಅಂಜೂರ ಗಿಡಗಳನ್ನು. ಆತ ನುಡಿದದ್ದೇ ಬಂದವು ಮಿಡತೆಗಳು, ಅಗಣಿತವಾದ ಸಂಖ್ಯೆಯಲ್ಲಿ ಚಿಟ್ಟೆ ಹುಳುಗಳು. ತಿಂದು ಬಿಟ್ಟವು ನಾಡಿನ ಬೆಳೆಯನು, ಹೊಲಗದ್ದೆಗಳು ಇತ್ತ ಫಲವೆಲ್ಲವನು. ಕೊಂದನು ನಾಡಿನ ಜ್ಯೇಷ್ಠರೆಲ್ಲರನು, ಗಂಡಸುತನದ ಪ್ರಥಮ ಫಲಗಳನ್ನು. ಹೊರತಂದನು ಇಸ್ರಾಯೇಲರನು ಬೆಳ್ಳಿ ಬಂಗಾರ ಸಹಿತ, ಅವರ ಗೋತ್ರದೊಳಿರಲಿಲ್ಲ ಯಾರೊಬ್ಬನು ನಿಶ್ಶಕ್ತ. ಭೀತಿಯುತ್ತ ಈಜಿಪ್ಟರಿಗೆ ಇಸ್ರಾಯೇಲರ ಬಗ್ಗೆ ಈ ಕಾರಣ ಆನಂದಿಸಿದರು ಅವರು ಓದುವುದಕ್ಕೆ. ಹಗಲುಳು ಮೋಡವಿತ್ತನವರಿಗೆ ನೆರಳಿಗೋಸ್ಕರ, ಇರುಳುಳು ಬೆಂಕಿ ಇತ್ತನವರಿಗೆ ಬೆಳಕಿಗೋಸ್ಕರ. ಕೂಳನು ಕೇಳಿದಾಗ ಬರಮಾಡಿದನು ಲಾವಕ್ಕಿಗಳನ್ನು, ತೃಪ್ತಿಪಡಿಸಿದನು ಆಗಸದ ಆಹಾರಗಳಿಂದ ಅವರನ್ನು. ಬಂಡೆಯನಾಥ ಸೀಳಲು ನೀರು ಹರಿದು ಬಂದಿತು, ನಿರ್ಜಲ ಪ್ರದೇಶದಲ್ಲದು ನದಿಯಾಗಿ ಹರಿಯಿತು. ಸ್ಮರಿಸಿಕೊಂಡನು ಪ್ರಭು ತನ್ನ ವಾಗ್ದಾನವನು, ತನ್ನ ದಾಸ ಅಬ್ರಹಾಮನಿಗೆ ಕೊಟ್ಟ ಮಾತನು. ಹೊರತಂದನು ತನ್ನ ಪ್ರಜೆಯನು ಉಲ್ಲಾಸದಿಂದ, ತಾನಾರಿಸಿಕೊಂಡವರನು ಹರ್ಷೋದ್ಗಾರದಿಂದ. ಕೊಟ್ಟನವರಿಗೆ ಅನ್ಯ ರಾಷ್ಟ್ರಗಳ ನಾಡು ಬೀಡನು, ಅವರ ಕೈವಶ ಮಾಡಿದನು ಅನ್ಯರ ಕಷ್ಟಾರ್ಜಿತವನು. ತನ್ನ ವಿಧಿಗಳಂತೆ ನಡೆಯಲೆಂದೇ, ತನ್ನ ಶಾಸ್ತ್ರವನ್ನು ಅನುಸರಿಸಲೆಂದೇ ಈ ಪರಿ ಮಾಡಿದ ಸ್ವಾಮಿಗೆ ವಂದನೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆ 105 ನೀವು ಇದನ್ನು ಮೊದಲನೆಯ ಪೂರ್ವ ಇತಿಹಾಸ ಕಾಲ 16ನೇ ಅಧ್ಯಾಯ ವಾಕ್ಯ 8ರಿಂದ 22 ತನಕ ಕೂಡ ಇದನ್ನು ನೀವು ಕಾಣಬಹುದು. ಇಸ್ರಾಯೇಲರ ಚರಿತ್ರೆಯಲ್ಲಿ ದೇವರು ನುಡಿದಂತೆ ನಡೆದರು. ದೇವರು ಇಸ್ರಾಯೇಲ್ ಜನರನ್ನು ಪ್ರೀತಿಸಿದರು ಮತ್ತು ಅವರನ್ನು ಅದ್ಭುತಕರವಾಗಿ ಹೇಗೆ ಬಿಡಿಸಿದರು ಎಂಬುದನ್ನು ನಾವು ವಿಮೋಚನಾ ಕಾಂಡದಲ್ಲಿ ಓದುತ್ತೇವೆ. ಅದನ್ನೇ ಇವತ್ತು ಕೀರ್ತನಕಾರ ಈ ಕೀರ್ತನೆಯಲ್ಲಿ ಆ ದೇವರ ಉಪಕಾರವನ್ನು ಸ್ಮರಿಸಿ ಆ ಕೀರ್ತನೆಯಲ್ಲಿ ಪ್ರಾರ್ಥನೆಯ ರೂಪದಲ್ಲಿ ಆತ ಹಾಕಿದ್ದಾನೆ. ನಾವು ಕೆಲವು ಇವುಗಳ ಅಂಶಗಳನ್ನು ನಾವು ತೆಗೆದುಕೊಳ್ಳೋಣ. ಏಕೆಂದರೆ ಅಲ್ಲಿ ನಾವು ಮೋಶೆಯ ಕುರಿತು, ಫರೋಹ ಅರಸನ ಕುರಿತು, ಫರೋಹ ಅರಸನ ಕೈಯಿಂದ ಹೇಗೆ ಅದ್ಭುತಗಳ ಮೂಲಕ ಅವರನ್ನು ಹೊರತಂದರು ಮತ್ತು ಇಸ್ರಾಯೇಲ್ ಜನಾಂಗದವರನ್ನು ದೇವರು ಕಾಪಾಡಿದರು. ಆ ದೇವರು ನಮ್ಮನ್ನು ನಿಮ್ಮನ್ನು ಕಾಪಾಡುತ್ತಾರೆ, ರಕ್ಷಿಸುತ್ತಾರೆ, ಪ್ರೀತಿಸುತ್ತಾರೆ ಎಂಬ ಸಂದೇಶ ಈ ಕೀರ್ತನೆ ನಮಗೆ ನೀಡುತ್ತೆ. ಈ ಕೀರ್ತನೆ ಹೀಗೆ ಆರಂಭವಾಗುತ್ತೆ: ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು. ಗಿವ್ ಥ್ಯಾಂಕ್ಸ್ ಟು ಗಾಡ್ ಎವ್ರಿ ಟೈಮ್. ಎಲ್ಲ ಕಾಲದಲ್ಲೂ ಸ್ತುತಿಸಿರಿ. ಅವರಿಗೆ ದೇವರಿಗೆ ಏನು ಬೇಕು? ಅವರನ್ನು ನಾವು ಸ್ತುತಿಸುವುದು ಅಂದರೆ ಹೃದಯಾಂತರಾಳದಿಂದ ಪ್ರೀತಿಯಿಂದ ಅವರನ್ನು ಸ್ತುತಿಸುವುದು. ಮಾಡಿರಿ ಆತನ ನಾಮ ಸ್ಮರಣೆಯನ್ನು, ಸಾರಿರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಆಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಯಾಕೆ ನಾವು ಸ್ತುತಿ ಸಲ್ಲಿಸಬೇಕು? ಪ್ರಭು ನಮ್ಮನ್ನು ರಕ್ಷಿಸಿದ್ದಾರೆ, ಪ್ರಭು ನಮ್ಮನ್ನು ಕಾಪಾಡಿದ್ದಾರೆ, ಕೇಡಿನಿಂದ ಕಾಪಾಡಿದ್ದಾರೆ, ಅಥವಾ ಈ ಅನ್ಯಾಯದಿಂದ ನಮ್ಮನ್ನು ಕಾಪಾಡಿದ್ದಾರೆ, ಅಕ್ರಮದಿಂದ ನಮ್ಮನ್ನು ಕಾಪಾಡಿದ್ದಾರೆ, ಶತ್ರುಗಳಿಂದ ಕಾಪಾಡಿದ್ದಾರೆ. ಹೆಮ್ಮೆ ಪಡಿ ನೆನೆದ ಆತನ ಶ್ರೀನಾಮ, ಹಿಗ್ಗಲಿ ಹೃದಯ ಕೂರಿ ಆತನ ದರ್ಶನ.
ಅರಸಿರಿ ಪ್ರಭುವನು ಆತನ ಶಕ್ತಿಯನ್ನು ಅಪೇಕ್ಷಿಸಿ ನಿತ್ಯವೂ ಆತನ ದರ್ಶನವನು. ಅದರಿಂದ ನಾವು ಆತನ ದರ್ಶನವನ್ನು ಹೇಗೆ ಕಾಣಲು ಸಾಧ್ಯ? ನಮ್ಮ ಪ್ರಾರ್ಥನೆಯ ರೂಪದಲ್ಲಿ ಅವರೊಂದಿಗೆ ನಾವು ಒಂದಾಗಲು ಸಾಧ್ಯ. ಆತನ ದಾಸ ಅಬ್ರಹಾಮನ ಸಂತತಿಯವರೇ, ಆತನ ಆರಿಸಿಕೊಂಡ ಯಾಕೋಬನ ವಂಶದವರೇ ನೆನೆಯಿರಿ. ಅಬ್ರಹಾಮನ ಸಂತತಿಯವರೇ, ಆರಿಸಿಕೊಂಡ ಯಾಕೋಬನ ವಂಶದವರೇ, ಯಾಕೋಬ ಆತನ ಮಗ ಜೋಸೆಫ, ತದನಂತರ ನಡೆದೆಲ್ಲ ಘಟನೆಗಳನ್ನು ನಾವು ನೋಡ್ತೀವಿ. ನೆನೆಯಿರಿ ಆತನ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ಆತನ ವದನ ವಿಧಿಸಿದ ನ್ಯಾಯ ನಿರ್ಣಯಗಳನ್ನು. ಪ್ರಭುವು ನಮ್ಮ ದೇವನೆಂಬುದು ಶ್ರುತ, ಆತನಿತ್ತ ತೀರ್ಪು ಇದೋ ವಿಶ್ವವ್ಯಾಪ್ತ. ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು. ಏನು ವಾಗ್ದಾನ ದೇವರು ಮಾಡಿದ್ದಾರೆ? ದೇವರು ತಮ್ಮ ವಾಗ್ದಾನಕ್ಕೆ ಯಾವಾಗಲೂ ವಿಶ್ವಾಸಾರ್ಹರು. ನಾವು ಅನೇಕ ಬಾರಿ ದೇವರಿಂದ ದೂರ ಹೋಗ್ಬೋದು, ದೇವರು ನಮ್ಮಿಂದ ದೂರ ಹೋಗುವುದಿಲ್ಲ. ಸಾವಿರಾರು ತಲೆಗಳವರೆಗೆ ತನ್ನ ಒಪ್ಪಂದವನು, ಏಕೆಂದರೆ ದೇವರು ಮಾಡಿದ ಒಡಂಬಡಿಕೆಯನ್ನು ಆತ ಎಂದೂ ಮರೆಯುವುದಿಲ್ಲ. ಮುಂದುವರಿಸಿ ಹೇಳ್ತಾ ಇದ್ದಾನೆ ವಾಕ್ಯ 9, ಅಬ್ರಹಾಮನೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಇಸಾಕನಿಗೆ ಆಣೆ ಇಟ್ಟು ಆತ ಹೇಳುವುದನ್ನು, ಯಾಕೋಬನಿಗೆ ರಾಜಶಾಸನವಾಗಿ ಕೊಟ್ಟುದನ್ನು, ಇಸ್ರಾಯೇಲಿಗೆ ಶಾಶ್ವತವಾಗಿತ್ತ ಈ ಮಾತನು. ಅದಕ್ಕಾಗಿ ನಾವು ಅಬ್ರಹಾಮನ ದೇವ, ಇಸಾಕನ ದೇವ, ಯಾಕೋಬನ ದೇವ, ಜೀವಿಸುವ, ಅವರು ಜೀವಂತ ದೇವರಾಗಿದ್ದಾರೆ, ಜೀವಿಸುವವರ ದೇವರಾಗಿದ್ದಾರೆ. ನಾ ಕೊಡುವೆನು ಕಾನಾನ್ ನಾಡನ್ನು ನಿಮಗೆ, ಸ್ವಾಸ್ಥ್ಯವಾಗುವುದದು ನಿಮ್ಮ ಸಂತತಿಗೆ. ಈ ವಾಗ್ದಾನ ಮಾಡಿದ್ರು ದೇವರು. ಆ ವಾಗ್ದಾನ ಹೇಗೆ ನೆರವೇರಿತು ಎಂಬುದಾಗಿ ಕೀರ್ತನಕಾರ ನಮಗೆ ತಿಳಿಸುತ್ತಾನೆ. ಅಲ್ಪಸಂಖ್ಯಾತರು ಆಗಂತುಕರು ಆಗಿರಲು ಎಲ್ಲಿ? ಫರೋ ಅರಸನ ಕೈ ಕೆಳಗಡೆ ನಾಡಿನಿಂದ ನಾಡಿಗೆ, ರಾಜ್ಯದಿಂದ ರಾಜ್ಯಕ್ಕೆ ಅಲೆಯುತ್ತಿರಲು, ಅಬ್ರಹಾಮನ ಜೊತೆ ಇದ್ದವರು ಕೆಲವರೇ ಅಲ್ಲಿಂದ ನಾಡಿನಿಂದ ನಾಡಿಗೆ ಅಲೆಯುತ್ತಿರಲು, ಅವರಿಗಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ, ಅವರಿಗಾಗಿ ಅರಸರನ್ನು ಗದರಿಸದೆ ಬಿಡಲಿಲ್ಲ. ಏಕೆಂದರೆ ಆ ಅಲ್ಪಸಂಖ್ಯಾತ ಜನರನ್ನು ದೇವರು ಪ್ರೀತಿಸಿದರು, ರಕ್ಷಿಸಿದರು ಮತ್ತು ಅವರಿಗೆ ಅನ್ಯಾಯವಾಗದ ಹಾಗೆ ನೋಡಿದರು. ಅಂದರೆ ನಮ್ಮ ಜೀವನದಲ್ಲಿ ದೇವರು ನಮ್ಮೊಂದಿಗೆ, ಇಮ್ಯಾನ್ಯುಯಲ್ ದೇವರು ನಮ್ಮೊಂದಿಗೆ ಸದಾಕಾಲ ಅವರಿದ್ದಾರೆ. ವಾಕ್ಯ 15 ಒಂದು ಬಹಳ ಸುಂದರವಾದ ವಾಕ್ಯ. ನಾನು ಅಭಿಷೇಕಿಸಿದವರನಿದೋ ಮುಟ್ಟಬೇಡಿ, ನನ್ನ ಪ್ರವಾದಿಗಳಿಗೆ ಕೇಡು ಮಾಡಬೇಡಿ. ಯಾಕೆ ಈ ವಾಕ್ಯ ಇಲ್ಲಿ ತರ್ತಾ ಇದೆ ಅಂದರೆ, ದೇವರು ಜನರಿಗೆ ಹೇಳಿದ್ರು, ನಾನು ಅಭಿಷೇಕಿಸಿದವರಂದ್ರೆ ಲೇವಿ ಕುಲದವರು, ಯಾಜಕರು, ಅವರನ್ನು ಮುಟ್ಟಬೇಡಿ. ಹಾಗೇನೆ ನನ್ನ ಪ್ರವಾದಿಗಳಿಗೆ ಕೇಡು ಮಾಡಬೇಡಿ. ಪ್ರವಾದಿಗಳು ಅವರು ನನ್ನವರು, ನನ್ನ ಪರವಾಗಿ ವಾದಿಸುವವರು. ಅನೇಕ ಬಾರಿ ಜನರು ಅವರ ಮಾತುಗಳನ್ನು ಆಲಿಸದೇ ಇರ್ತಾರೆ. ಇವತ್ತು ನಮಗೆ ಧರ್ಮಸಭೆಯ ಒಂದು ಪ್ರವಾದಿತನ, ಯೇಸುವಿನ ಶರೀರ ಅಥವಾ ನಮ್ಮ ಆರಾಧನಾ ವಿಧಿ, ಇದರ ಮೂಲಕ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಇವತ್ತು ಪ್ರಭು ಯೇಸು ತನ್ನ ಸಂಸ್ಕಾರಗಳ ಮೂಲಕ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಅಭಿಷೇಕಿಸಿದವರನಿದೋ ಮುಟ್ಟಬೇಡಿ, ನನ್ನ ಪ್ರವಾದಿಗಳಿಗೆ ಕೇಡು ಮಾಡಬೇಡಿ, ನನ್ನ ಪ್ರವಾದಿಗಳಿಗೆ ಕೇಡು ಮಾಡಬೇಡಿ. ತದನಂತರ ಬರಮಾಡಿದನ ನಾಡಿನಲ್ಲಿ ಕ್ಷಾಮವನು. ಯಾವಾಗ ಅವರು ಈ ಪ್ರವಾದಿಗಳಿಗೆ ಅಥವಾ ಅಭಿಷೇಕಿಸಿದವರ ವಿರೋಧ ಹೋದ್ರೋ ಕ್ಷಾಮ ಬಂತು, ಆಹಾರದ ಕೊರತೆ ಬಂತು. ಇದೆಲ್ಲ ಬಂದಾಗ ಅಥವಾ ಆ ಊರಿನಲ್ಲಿ ಕ್ಷಾಮ ಬಂದಾಗ, ಯಾಕೋಬನ ಕಾಲದಲ್ಲಿ ನಮ್ಗೆ ಗೊತ್ತು ಕ್ಷಾಮ ಬಂತು, ಅಲ್ಲಿ ಆಹಾರ ದವಸ ಧಾನ್ಯ ಇರಲಿಲ್ಲ. ಅದಕ್ಕಾಗಿ ಅವರು ಈಜಿಪ್ಟ್ ದೇಶಕ್ಕೆ ಹೋಗಬೇಕಾಯಿತು. ಅಲ್ಲಿ ಹೋಗಿ ಬೇಡಿ ಇವನ ಸಹೋದರರು ತರುವ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಕಳಿಸಿದ ಅವರಿಗೆ ಮುಂದಾಗಿ ಒಬ್ಬಾತನನು ದಾಸತ್ವಕ್ಕೆ ಮಾರಲಾದ ಜೋಸೆಫನನು. ಯಾಕೋಬನ ಇತರ ಮಕ್ಕಳು ಜೋಸೆಫನನ್ನು ಮಾರಿದ್ರು. ಅವನು ಪೊಟಿಫೆರನ ಮನೆಗೆ ತಲುಪಿದ. ಅಲ್ಲಿಂದ ಅವನಿಗೆ ಅನ್ಯಾಯವಾಗಿ ಸೆರೆಮನೆಯಲ್ಲಿಟ್ಟರು. ತದನಂತರ ರಾಜನ ಕನಸಿನ ಅರ್ಥವನ್ನು ಹೇಳಿದ್ದಕ್ಕೆ ಅವನನ್ನು ಮಂತ್ರಿಯನ್ನಾಗಿ ಮಾಡಲಾಯಿತು. ಅಂದರೆ ದೇವರ ಆ ಒಂದು ಸಂಕಷ್ಟದ ಸಂದರ್ಭದಲ್ಲಿ ದೇವರ ಕೈ ಅಥವಾ ದೇವರ ಸ್ಪರ್ಶ ನಾವು ನೋಡ್ಬೋದು. ದೇವರ ಯೋಚನೆ ನೋಡ್ಬೋದು. ನನ್ನ ಯೋಜನೆಗಳು ನಿಮ್ಮ ಯೋಜನೆಗಳಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಎಂದು ದೇವರು ಹೇಳಿದ್ದಾರೆ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ. ಕಳಿಸಿದ ಅವರಿಗೆ ಮುಂದಾಗಿ ಒಬ್ಬಾತನನು ದಾಸತ್ವಕ್ಕೆ ಮಾರಲಾದ ಆ ಜೋಸೆಫನನು. ಅವನ ಕಾಲು ನೊಂದವು ಸಂಕೋಲೆಗಳಿಂದ, ಕುತ್ತಿಗೆ ಕೊರೆಯಿತು ಕಬ್ಬಿಣದ ಕೋಳಗಳಿಂದ. ಕ್ರಮೇಣ ಕೈಗೂಡಿತು ಜೋಸೆಫನು ನುಡಿದದ್ದು ಪ್ರಭುವಿನ ವಾಣಿ, ಕಂಡು ಬಂದಿತು ಸತ್ಯವೆಂದು. ಬಿಡಿಸಲನವನನು ಅರಸ, ಕಳಿಸಿದ ಆಳನು ಬಿಡುಗಡೆ ಮಾಡಿದ ಜನಾಧಿಪತಿ ಅವನನು. ನೇಮಿಸಿದನವನನು ತನ್ನ ಮನೆಗೆ ಯಜಮಾನನಾಗಿ, ಮಾಡಿದ ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿ.
ಪದಾಧಿಕಾರಿಗಳಿಗೆ ಶಿಕ್ಷಕನನ್ನಾಗಿಸಿದ, ಮಂತ್ರಿಗಳಿಗೆಲ್ಲ ಉಪದೇಶಕನನ್ನಾಗಿಸಿದ. ಅಂದರೆ ದೇವರು ಜೋಸೆಫನನ್ನು ಹೇಗೆ ಮೇಲಕ್ಕೆತ್ತಿದರು. ಇವತ್ತು ನೀವು ಕೊರಗಬೇಡಿ ಅಥವಾ ಜುಗುಪ್ಸೆಗೆ ಒಳಗಾಗಬೇಡಿ. ದೇವರು ನನ್ನನ್ನು ನಿಮ್ಮನ್ನು ಮೇಲೆತ್ತುತ್ತಾರೆ. ನಮಗೀಗ ಗೊತ್ತಿದೆ, ಯೇಸು ಸ್ವಾಮಿ ನಮ್ಮ ಮಧ್ಯೆ ಇದ್ದಾರೆ. ನಿಗೂಢವಾದ ರಹಸ್ಯ ಪ್ರಕಟವಾಗಿದೆ. ರಕ್ಷಕ ಯೇಸು ನಮ್ಮ ಜೊತೆಗಿರುವಾಗ ಯಾವ ಕೇಡುಗಳು ಜೋಸೆಫನನ್ನು ಮೇಲೆತ್ತಿದ ದೇವರು ನನ್ನನ್ನು ನಿಮ್ಮನ್ನು ಮೇಲೆತ್ತುತ್ತಾರೆ. ಕೆಲವರು ಜುಗುಪ್ಸೆಯ ಆತ್ಮಹತ್ಯೆ ಚಿಂತೆಯಲ್ಲಿರ್ಬೋದು, ನಿರಾಶೆಯಲ್ಲಿರ್ಬೋದು, ಅಥವಾ ಆತಂಕದಲ್ಲಿರ್ಬೋದು, ಮಾನಸಿಕ ಒತ್ತಡಕ್ಕೆ ಒಳಗಾಗಿರಬಹುದು. ಈ ಕೀರ್ತನೆಯೊಂದಿಗೆ ನೀವು ಪ್ರಾರ್ಥಿಸಿ ದೇವರ ಸ್ಪರ್ಶ ನಿಮಗಾಗುವುದು. ಆಗ ಇಸ್ರಾಯೇಲನು ಈಜಿಪ್ಟಿಗೆ ಪ್ರವಾಸಿಯಾದ ಯಾಕೋಬನನ್ನು ಹಾಮ ನಾಡಿಗೆ ತನ್ನ ಜನರ ಸಂತಾನವನ್ನು ಪ್ರಭು ಅಭಿವೃದ್ಧಿಗೊಳಿಸಿದ. ಶತ್ರುಗಳಿಗಿಂತಲೂ ಅವರನ್ನು ಬಲಿಷ್ಠನನ್ನಾಗಿಸಿದ. ಈ ಅಲ್ಪಸಂಖ್ಯಾತರನ್ನು ಪ್ರಭು ಬಲಿಷ್ಠಗೊಳಿಸಿದ, ಅಭಿವೃದ್ಧಿಗೊಳಿಸಿದ. ಮಾರ್ಪಡಿಸಿದ ಈಜಿಪ್ಟರನ್ನು ತನ್ನ ಜನರನ್ನು ದ್ವೇಷಿಸುವಂತೆ. ಅಂದರೆ ಈಜಿಪ್ಟರು ಏನು ಮಾಡಿದ್ರು, ಈಗ ಇವರು ಬೆಳೀತಿರೋ ಸಂಖ್ಯೆ ನೋಡಿ ಅವರಲ್ಲಿ ದ್ವೇಷ ಬಂತು. ತನ್ನ ದಾಸರೊಡನವರು ಕುಯುಕ್ತಿಯಿಂದ ನಡೆದುಕೊಳ್ಳುವಂತೆ. ಅಂದರೆ ಈಗ ಈಜಿಪ್ಟರು ಈ ಜನರೊಡನೆ ಕುಯುಕ್ತಿಯಿಂದ ನಡೆದುಕೊಳ್ಳಲು ಆರಂಭಿಸಿದರು. ಎಲ್ಲಿ ಕುಯುಕ್ತಿ, ಎಲ್ಲಿ ದ್ವೇಷ ಇದೆ, ಅದು ಒಂದು ದಿನ ನಾಶವಾಗುತ್ತದೆ ಎಂಬುದಕ್ಕೆ ಸಾಕ್ಷಿ ಈ ಇಸ್ರಾಯೇಲ್ ಜನರ ಒಂದು ಚರಿತ್ರೆ. ಕಳಿಸಿದ ತನ್ನ ದಾಸ ಮೋಶೆಯನು ತಾನು ಆರಿಸಿಕೊಂಡ ಆರೋನನನ್ನು ನೋಡಿದರಿವರು ಆತನ ಸೂಚಕ ಕಾರ್ಯಗಳನ್ನು, ಹಾಮ ನಾಡಿನಲ್ಲಿ ನಾನಾ ಅದ್ಭುತ ಕಾರ್ಯಗಳನ್ನು. ಆಮೇಲೆ ಇಲ್ಲಿ ಏನು ಅದ್ಭುತ ಕಾರ್ಯಗಳು ನಡೆದವು ಅದರ ಕುರಿತು ಇಲ್ಲಿ ಸವಿಸ್ತಾರವಾಗಿ ನಾವು ಓದುತ್ತೀವಿ. ಕಾಳ ರಾತ್ರಿ ಆಯಿತು, ಪ್ರಭು ಕಳುಹಿಸಲು ಕತ್ತಲನು. ನೋಡಿ, ಅವರು ಕತ್ತಲು ಅವರನ್ನು ಆವರಿಸಿತು. ಈಜಿಪ್ಟರ ಮೇಲೆ ಕತ್ತಲು ಬಂತು. ಈಜಿಪ್ಟರಾದರೂ ಇದಿರಿಸಿದನು ಆತನ ಮಾತನು. ರಕ್ತವಾಗಿಸಿದನಾತ ಅವರ ನದಿಗಳನ್ನು. ಬೆಳಿಗ್ಗೆ ಇಳುವಾಗ ನದಿಯ ನೀರೆಲ್ಲ ರಕ್ತವಾಗಿತ್ತು. ಸಾಯಿಸಿದನು ಅವುಗಳಲ್ಲಿದ್ದ ಮೀನುಗಳನ್ನು. ಅವರಿಗೀಗ ಆಹಾರಕ್ಕೆ ಏನೂ ಇಲ್ಲ. ಯಾಕೆಂದರೆ ಈಜಿಪ್ಟಿನಿಂದ ತನ್ನ ಜನರನ್ನು ಬಿಡುಗಡೆ ಮಾಡುವಾಗ ಮೋಶೆಯ ಮೂಲಕ ದೇವರು ಮಾಡಿದ ಈ ಅದ್ಭುತಗಳು, ಕಾರ್ಯಗಳನ್ನು ಇಲ್ಲಿ ಕೀರ್ತನಕಾರ ನಮಗೆ ಈ ಪ್ರಾರ್ಥನೆಯಲ್ಲಿ ಹೇಳಿಕೊಡ್ತಾನೆ. ತುಂಬಿಕೊಂಡವು ಕಪ್ಪೆಗಳು ನಾಡಿನೊಳೆಲ್ಲ ಕಪ್ಪೆಗಳು ತುಂಬಿಕೊಂಡವು. ಹರಡಿಕೊಂಡವು ಅರಸನ ಕೊಠಡಿಗಳಲ್ಲೆಲ್ಲ. ಕಾಣಿಸಿಕೊಂಡವು ಆತನ ಆಜ್ಞಾಪಿಸಲು ಹುಳು ಹುಪ್ಪಟೆಗಳು ಪ್ರಾಂತ್ಯದೆಲ್ಲೆಡೆಯಳು. ನೋಡಿ, ಕಾಣಿಸಿಕೊಂಡು ಹುಳು ಹುಪ್ಪಟೆ ಎಲ್ಲ ಪ್ರಾಂತ್ಯದೆಡೆ. ಅರಸ ಆ ಸಂದರ್ಭದಲ್ಲಿ ಮೋಶೆಯನ್ನು ಕರೀತಿದ್ದ, ನಿಮ್ಮ ಜನರನ್ನು ಕರ್ಕೊಂಡು ಹೋಗಂತಿದ್ದ. ತದನಂತರ ಅವನು ಸರಿಪಡಿಸುವಾಗ ಆತನ ಹೃದಯ ಕಠಿಣ ಮಾಡಿಕೊಳ್ತಿದ್ದ. ಮಾತ್ರವಲ್ಲ, ಅವರನ್ನು ಬಿಡ್ತಿರಲಿಲ್ಲ. ಸೊ ಕೊನೆಗೆ ಏನಾಯ್ತು, ಮಳೆಗೆ ಬದಲು ಕಳಿಸಿದ ಕಲ್ಮಳೆಯನು, ನಾಡಿನಲ್ಲೆಡೆಯೊಳು ಸಿಡಿಲು ಮಿಂಚನು. ನಾಶ ಮಾಡಿದ ನಾಡಿನ ಎಲ್ಲ ಮರ ವೃಕ್ಷಗಳನ್ನು, ದ್ರಾಕ್ಷಾಲತೆಗಳನ್ನು, ಮೇಣ್ ಅಂಜೂರ ಗಿಡಗಳನ್ನು. ಆತ ನುಡಿದದ್ದೇ ಬಂದವು ಮಿಡತೆಗಳು, ಅಗಣಿತವಾದ ಸಂಖ್ಯೆಯಲ್ಲಿ ಚಿಟ್ಟೆ ಹುಳುಗಳು. ತಿಂದು ಬಿಟ್ಟವವು ನಾಡಿನ ಬೆಳೆಯನು, ಹೊಲಗದ್ದೆಗಳು ಇತ್ತ ಫಲವೆಲ್ಲವನು. ಕೊಂದನು ನಾಡಿನ ಜ್ಯೇಷ್ಠರೆಲ್ಲರನು, ಗಂಡಸುತನದ ಪ್ರಥಮ ಫಲಗಳನ್ನು. ನೋಡಿ, ಎಷ್ಟೇ ಈ ಒಂದು ಸೂಚಕ ಕಾರ್ಯ ಮಾಡಿದ್ರೂ, ಅದ್ಭುತ ಮಾಡಿದ್ರೂ ಫರೋಹ ಹೆದರಲಿಲ್ಲ. ಅದರ ಕೊನೆಗೆ ದೇವರು, ನಮ್ಗೆ ಗೊತ್ತು, ಪಾಸ್ಕ ಎಲ್ಲರೂ ಒಂದು ಕುರಿಮರಿಯನ್ನು ಕೊಂದು ಅದರ ರಕ್ತವನ್ನು ದ್ವಾರದ ಪಟ್ಟಿಗೆ ಅವರು ಹಚ್ಚಬೇಕಿತ್ತು. ಆ ರಾತ್ರಿ ಸಂಹಾರಕ ದೂತನು ಹಾದು ಹೋಗ್ತಾನೆ. ಇಸ್ರಾಯೇಲ್ ಕುಲದ ಎಲ್ಲ ಮಕ್ಕಳನ್ನು ಬಿಟ್ಟು ಈ ಫರೋಹ ಅರಸನ ಅಥವಾ ಈಜಿಪ್ಟಿನವರ ಚೊಚ್ಚಲ ಮಕ್ಕಳನ್ನು ಸಂಹರಿಸುತ್ತಾನೆ. ಕಾರಣ ಆತನ ಗರ್ವ, ಆತನ ದ್ವೇಷ, ಆತನ ಅಹಂಕಾರ ಫರೋಹನನ್ನು ನಾಶ ಮಾಡಿತು. ನಮ್ಮೊಳಗಡೆ ಫರೋಹನು ಇದ್ದಾನೆ. ಇಸ್ರೇಲ್ ಜನಾಂಗರು ಇದ್ದವರು ಇದಿರ್ಬೋದು. ಆದರೆ ನಮ್ಮಲ್ಲಿ ಒಳ್ಳೆಯದು ಇದೆ, ಕೆಡುಕು ಇದೆ. ಯಾವುದಕ್ಕೆ ಜಾಸ್ತಿ ನಾವು ಆಹಾರ ಕೊಡ್ತೀವಿ, ಅಂದರೆ ಯಾವುದನ್ನು ಬೆಳೆಸ್ತೀವಿ, ಅಲ್ಲಿ ನಮ್ಮ ಜೀವನ ಆಶೀರ್ವಾದ ಹೋಗುತ್ತದೆ. ಒಂದು ವೇಳೆ ನಾವು ಕೆಡುಕನ್ನೇ ಅಥವಾ ಫರೋಹನಂತೆ ಆದರೆ ನಮ್ಮ ಜೀವನ ನಾಶ ಆಗುತ್ತೆ. ಅವನಿಗೆ ಅವಕಾಶ ಇತ್ತು. ದೇವರಿಗಂತೂ ತುಂಬ ಅವಕಾಶ ನನಗೂ ನಿಮಗೂ ಕೊಡ್ತಾರೆ. ಆ ಅವಕಾಶಗಳನ್ನು ನಾವು ಕಳೆದುಕೊಳ್ಬಾರ್ದು. ಆತ ನುಡಿದದ್ದೇ ಬಂದವು ಮಿಡತೆಗಳು, ಅಗಣಿತವಾದ ಸಂಖ್ಯೆಯಲ್ಲಿ ಚಿಟ್ಟೆ ಹುಳುಗಳು. ತಿಂದು ಬಿಟ್ಟವು ನಾಡಿನ ಬೆಳೆಯನು, ಹೊಲ ಗದ್ದೆಗಳು ಇತ್ತ ಫಲವೆಲ್ಲವನು. ಕೊಂದನು ನಾಡಿನ ಜ್ಯೇಷ್ಠರೆಲ್ಲರನು, ಗಂಡಸುತನದ ಪ್ರಥಮ ಫಲಗಳನ್ನು. ಆತ ಗಂಡಸುತನದ ಅಂದರೆ ಮೊದಲ ಚುಚ್ಚಲ ಮಗುವನ್ನು ಸಂಹಾರ ಮಾಡಿದ. ಹೊರತಂದನು ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರ ಸಹಿತ. ಇಸ್ರಾಯೇಲರು ತಮಗೇನು ಬೇಕು ಅದೆಲ್ಲವನ್ನು ತಗೊಂಡು ಹೊರ ಬಂದರು. ಅವರ ಗೋತ್ರದೊಳಿರಲಿಲ್ಲ ಯಾರೊಬ್ಬನು ನಿಶಕ್ತ.
ಭೀತಿಯುತ್ತ ಈಜಿಪ್ಟರಿಗೆ ಇಸ್ರಾಯೇಲರ ಬಗ್ಗೆ. ಈಗ ಇಸ್ರಾಯೇಲರಿಗೆ ಈಜಿಪ್ಟಿನವರಿಗೆ ಇಸ್ರಾಯೇಲರ ಬಗ್ಗೆ ಭೀತಿ ಬಂತು. ಯಾವಾಗ ಭೀತಿ ಬಂತು? ಫರೋಹನಿಗೆ ಇನ್ನು ದೇವರು ಬಿಡೋಲ್ಲ. ಯಾಕೆಂದ್ರೆ ಇಷ್ಟ ತನಕ ಮುಟ್ಟಿದ್ದು ನೈಸರ್ಗಿಕವಾದುದು, ನೀರು, ಆಹಾರ. ಆದರೆ ಈಗ ಮುಟ್ಟಿದ್ದು ಜೀವ. ಯಾವಾಗ ತನ್ನ ಚೊಚ್ಚಲ ಮಗನ ಸಂಹಾರವಾಯಿತು, ಜೀವದ ಭಯ ಸ್ಟಾರ್ಟ್ ಆಯಿತು. ಜೀವದ ಭಯ ಸ್ಟಾರ್ಟ್ ಆದಾಗ, ಆರಂಭವಾದಾಗ, ಆ ಭೀತಿಯಿಂದ ಅವರೇನ್ ಮಾಡಿದ್ರು? ಇವರನ್ನು ಕಳಿಸಿಬಿಟ್ರು. ಈ ಕಾರಣ ಆನಂದಿಸಿದರು ಅವರು ಹೋದುದಕ್ಕೆ. ಹಗಲೊಳು ಮೋಡವಿತ್ತನವರಿಗೆ ನೆರಳಿಗೋಸ್ಕರ. ಈಗ ದೇವರು ಏನ್ ಮಾಡಿದ್ರು? ಅಲ್ಲಿಂದ ಫರೋಹ ಅರಸನ ಕೈಯಿಂದ ಅವರನ್ನು ಬಿಡಿಸಿದ್ರು. ಅವರನ್ನು ಈಗ ಕರ್ಕೊಂಡು ಬಂದರು. ವಾಗ್ದತ್ತ ನಡಿಗೆ ಅವರು ಪ್ರಯಾಣ ಮಾಡಬೇಕು. ಅವರಿಗೆ ಇನ್ನೊಂದು ಹಾದಿ ಇತ್ತು. ಅದು ಬಿಟ್ಟು ಇವರನ್ನು 40 ವರುಷಗಳ ಕಾಲ ಅರಣ್ಯದಲ್ಲಿ ದೇವರು ಪರೀಕ್ಷಿಸಿದರು. ಯೋಚನೆ ಮಾಡಿ, ಅಷ್ಟೊಂದು ಜನಸಂಖ್ಯೆ, ಅಷ್ಟೊಂದು ಅವರ ಆಸ್ತಿಗಳಿರ್ಬಹುದು, ಏನಿರ್ಬಹುದು, ಕೈಯಲ್ಲಿ ಪಡ್ಕೊಳ್ಳುವಂಥದ್ದು ಕುರಿಗಳು, ದನಗಳು, ಕರುಗಳು ಮತ್ತು ಬೆಳ್ಳಿ, ಬಂಗಾರ, ಮತ್ತೆ ಅವರ ದಿನ ಬಳಕೆಯ ವಸ್ತುಗಳು ಎಲ್ಲವನ್ನು ತಕೊಂಡು, ಅಂದರೆ ಒಂದು ತಾರೆ ರೆಫ್ಯೂಜೀಸ್, ಅಲೆಮಾರಿ ಜೀವನ. ಇವತ್ತು ಎಷ್ಟೋ ಮಂದಿ ಅಲೆಮಾರಿ ಜೀವನ ಜೀವಿಸ್ತಾ ಇದ್ದಾರೆ. ಎಷ್ಟೋ ಮಂದಿ ಇವತ್ತು ಯುಕ್ರೇನ್ ಮತ್ತು ರಷ್ಯಾದ ಯುದ್ಧದ ಮಧ್ಯೆ, ಅನೇಕ ಈ ದೇಶಗಳ ಯುದ್ಧದ ಮಧ್ಯೆ ಎಷ್ಟೋ ಜನ ಇವತ್ತು ನಿರಾಶ್ರಿತ, ಆಶ್ರಯವಿಲ್ಲದೆ ಇದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಅವರಿಗೆ ಇವತ್ತು ಸಾಂತ್ವನ ಖಂಡಿತವಾಗಿ ಈ ಒಂದು ಕೀರ್ತನೆ. ಅದಕ್ಕೆ ನಮ್ಮ ಯಾತನೆಗಳನ್ನು ಈ ಕೀರ್ತನೆಯಲ್ಲಿ ನಾವು ಸಮರ್ಪಿಸಬಹುದು. ಅಂದರೆ ನಮ್ಮ ಯಾತನೆಗಳೇ ಪ್ರಾರ್ಥನೆಗಳಾಗಿ ಸಮರ್ಪಿಸಬೇಕು. ಅದರಿಂದ ಈ ಕೀರ್ತನೆ ಓದುವಾಗ ಸುಮ್ಮನೆ ಓದಿ ಹೋಗುವುದಲ್ಲ, ಬದಲಾಗಿ ದೇವರು ಮಾಡಿದ, ನಾನು ಹೇಳಿದ ವಿಮೋಚನಾ ಕಾಂಡದಲ್ಲಿ, ಅದನ್ನು ಬೇರೆ ಪುಸ್ತಕಗಳಲ್ಲೂ ಕೂಡ ಕಾಣಿಸಿದ್ದಾರೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ನೆನೆಸಿ ನಾವು ಧೈರ್ಯದಿಂದ ಜೀವಿಸಬೇಕು. ಏಕೆಂದರೆ ನಮ್ಮ ದೇವರು ಕೈ ಬಿಡುವ ದೇವರು ಅಲ್ಲ. ನಮ್ಮ ದೇವರು ಪ್ರೀತಿಸುವ ದೇವರು, ಪ್ರೀತಿ ಸ್ವರೂಪಿ ದೇವರು. ಆ ಪ್ರೀತಿ ಸ್ವರೂಪಿ ದೇವರು ಏನ್ ಮಾಡ್ತಾರೆ? ಹಗಲೊಳು ಮೋಡವಿತ್ತನು ಅವರಿಗೆ ನೆರಳಿಗೋಸ್ಕರ, ಇರುಳೊಳು ಬೆಂಕಿಯ ನಿತ್ತನವರಿಗೆ ಬೆಳಕಿಗೋಸ್ಕರ. ನೋಡಿ, ಹಗಲಲ್ಲಿ ಮೋಡ, ಯಾಕಂದ್ರೆ ಬಿಸಿಲಿಂದ ತನ್ನ ಜನರನ್ನು ದೇವರು ರಕ್ಷಿಸಿದ್ರು. ಇರುಳೊಳು ಬೆಂಕಿ, ಯಾಕಂದ್ರೆ ರಾತ್ರಿ ಅವರಿಗೆ ಕಣ್ಣು ಕಾಣೋದಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ, ಕಷ್ಟ. ಅದಕ್ಕೆ ಬೆಂಕಿಯನ್ನು ದೇವರು ಕೊಟ್ಟರು. ಅಂದ್ರೆ ದೇವರೇ ಜ್ಯೋತಿಯಾಗಿ, ದೇವರೇ ಅವರಿಗೆ ನೆರಳಾಗಿ. ಅದಕ್ಕಾಗಿ ಅವರೇ ನಾವು ಆತನಲ್ಲಿ ಸದಾ ಜೀವಿಸುವವರಾಗಿದ್ದೀವಿ. ಆತನ ನೆರಳು ನೀವು ನೋಡಿದ್ರೆ ಲೂಕನ ಶುಭ ಸಂದೇಶದಲ್ಲಿ ಮಾತೆ ಮರಿಯಮ್ಮನವರ ಗರ್ಭದ ಮೇಲೆ ಪವಿತ್ರಾತ್ಮರ ನೆರಳು ಬಂತು, ಶ್ಯಾಡೋ. ಅದರಿಂದ ದೇವರ ನೆರಳು ನಮಗೆ ಬೇಕು, ದೇವರ ಆಶ್ರಯ ನಮಗೆ ಬೇಕು, ದೇವರ ಕೃಪೆ ನಮಗೆ ಬೇಕು. ಕೂಳನ್ನು ಕೇಳಿದಾಗ ಬರಮಾಡಿದನು ಲಾವಕ್ಕಿಗಳನ್ನು, ತೃಪ್ತಿಪಡಿಸಿದನು ಆಗಸದ ಆಹಾರಗಳಿಂದ ಅವರನ್ನು. ಬಂಡೆಯನಾಥ ಸೀಳಲು ನೀರು ಹರಿದು ಬಂದಿತು. ನೋಡಿ, ಏನ್ ಮಾಡಿದ್ರು? ಕೂಳನ್ನು ಕೇಳಿದಾಗ ಜನ ಕೇಳಿದ್ರು, ನಮ್ಗೆ ಆಹಾರ ಇಲ್ಲ, ಇಲ್ಲಿ ಸಾಯ್ಲಿಕ್ಕೆ ತಂದಿದ್ಯಾ? ಅದಕ್ಕೆ ಅವ್ರು ಏನ್ ಮಾಡಿದ್ರು? ಕೂಳನ್ನು ಕೇಳಿದಾಗ ಬರಮಾಡಿದನು ಲಾವಕ್ಕಿಗಳನ್ನು, ತೃಪ್ತಿಪಡಿಸಿದನು ಆಗಸದ ಆಹಾರಗಳಿಂದ ಅವರನ್ನು. ಆಗಸದ ಆಹಾರ ಅಂದ್ರೆ ಆ ಬಂಡೆಯಿಂದ ಪಾನ, ಆ ಮನ್ನ, ಲಾವಕ್ಕಿ, ಇವೆಲ್ಲವನ್ನು ದೇವರು ಕೊಟ್ಟರು. ಮುಂದೆ ಹೇಳ್ತಾರೆ, ಬಂಡೆಯನ್ನು ಸೀಳಲು ನೀರು ಹರಿದು ಬಂತು. ಅದಕ್ಕಾಗಿ ನಾವು ನೋಡ್ತೀವಿ, ಎಲ್ಲ ಆರಾಧನೆ ಹಾಡಲ್ಲಿ ಆಡ್ತೀವಿ, ಪೂರ್ವಜರುಂಡರು ಮನ್ನ, ಸಾವವರ ಬಿಡಲಿಲ್ಲವಲ್ಲ, ನಿನ್ನ ದೇಹ ಉಂಡವರೆಲ್ಲ ಇಂದಿಗೂ ಸಾಯುವುದಿಲ್ಲ. ಆ ಬಂಡೆಯಿಂದ ಪಾನ, ಆದರೆ ಯೇಸುವೆ ನಮಗೆ ಪಾನ, ಅವರ ರಕ್ತವನ್ನೇ ನಮಗೆ ಕೊಟ್ಟರು. ಅವರಿಗೆ ಆಹಾರ ಕೊಟ್ಟರು, ಯೇಸುವೆ ನಮಗೆ ಆಹಾರವಾದರು. ಈ ದೇವರ ಒಂದು ಕರುಣೆ ಯೇಸುವಿನಲ್ಲಿ ಸಂಪೂರ್ಣವಾಗುತ್ತೆ. ಕೂಳನ್ನು ಕೇಳಿದಾಗ ಬರಮಾಡಿದನು ಲಾವಕ್ಕಿಗಳನ್ನು, ತೃಪ್ತಿಪಡಿಸಿದನು ಆಗಸದ ಆಹಾರಗಳಿಂದ ಅವರನ್ನು. ಬಂಡೆಯನಾಥ ಸೀಳಲು ನೀರು ಹರಿದು ಬಂದಿತು, ನಿರ್ಜಲ ಪ್ರದೇಶದಲ್ಲದು ನದಿಯಾಗಿ ಹರಿಯಿತು. ನೋಡಿ, ಸ್ಮರಿಸಿಕೊಂಡನು ಪ್ರಭು ತನ್ನ ವಾಗ್ದಾನವನ್ನು, ತನ್ನ ದಾಸ ಅಬ್ರಹಾಮನಿಗೆ ಕೊಟ್ಟ ಮಾತನು. ವಾಕ್ಯ 8, ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನ್ನು. ನಾವು ಓದಿದೆವು. ಸಾವಿರಾರು ತಲೆಗಳವರೆಗೂ ತನ್ನ ಒಪ್ಪಂದವನು. ಆದರೆ ಇವತ್ತು ದೇವರೇನ್ ಮಾಡೋದು? ಸ್ಮರಿಸಿಕೊಂಡನು. ದೇವರು ಮರೆಯುವುದಿಲ್ಲ. ಗಾಡ್ ವಿಲ್ ನೆವರ್ ಫಾರ್ಗೆಟ್ ಇಸ್ ಪ್ರಾಮಿಸ್. ಅದರಿಂದ ನೀವು ಭಯಪಡುವುದು ಬೇಡ. ಎಲ್ಲ ಇವತ್ತು ಏನಾಗಿದೆ ಅಂದ್ರೆ, ಮನುಷ್ಯ ದೇವರನ್ನು ಮರೆತಿದ್ದಾನೆ. ದೇವರು ಬೇಡ, ಧರ್ಮ ಬೇಡ, ನಮಗೆ ಚರ್ಚು ಬೇಡ, ಸಂಸ್ಕಾರಗಳು ಬೇಡ. ಇವತ್ತು ಬೇಡ ಎಂಬ ಸಂಸ್ಕೃತಿ ಮರಣದೆಡೆಗೆ, ಅಶಾಂತಿಯೆಡೆಗೆ ನಮ್ಮನ್ನು ತಳ್ಳುತ್ತದೆ.
ದೇವರು ನಮ್ಮ ಜೊತೆ ಇದ್ದಾಗ, ಯೇಸು ನಮ್ಮ ಜೊತೆ ಇದ್ದಾಗ ನಾವು ಆಶೀರ್ವಾದ, ಕೃಪೆಯ ಸಂಸ್ಕೃತಿಯಲ್ಲಿ ನಾವು ಜೀವಿಸ್ತೀವಿ. ಅವರು ತಮ್ಮ ವಾಗ್ದಾನವನ್ನು ನೆನೆಸಿಕೊಂಡರು. ಹೊರತಂದನು ತನ್ನ ಪ್ರಜೆಯನ್ನು ಉಲ್ಲಾಸದಿಂದ, ತಾನು ಆರಿಸಿಕೊಂಡವರನ್ನು ಹರ್ಷೋದ್ಗಾರದಿಂದ. ಏನ್ ಮಾಡಿದ್ರು? ಹೊರತಂದನು ತನ್ನ ಪ್ರಜೆಯನ್ನು ಉಲ್ಲಾಸದಿಂದ ಹೊರತಂದನು, ತಾನು ಆರಿಸಿಕೊಂಡವರನ್ನು ಹರ್ಷೋದ್ಗಾರದಿಂದ. ಕೊಟ್ಟನವರಿಗೆ ಅನ್ಯ ರಾಷ್ಟ್ರಗಳ ನಾಡು ಬೇಡನು, ಅವರ ಕೈವಶ ಮಾಡಿದನು ಅನ್ಯರ ಕಷ್ಟಾರ್ಜಿತವನು. ತನ್ನ ವಿಧಿಗಳಂತೆ ನಡೆಯಲೆಂದೇ, ತನ್ನ ಶಾಸ್ತ್ರವನ್ನು ಅನುಸರಿಸಲೆಂದೇ ಈ ಪರಿ ಮಾಡಿದ ಸ್ವಾಮಿಗೆ ವಂದನೆ. ಈ ಪರಿ ಮಾಡಿದ ಸ್ವಾಮಿಗೆ ವಂದನೆ ಅಂದ್ರೆ ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತಾರೆ, ಅಮೋಘವಾಗಿ ಪ್ರೀತಿಸುತ್ತಾರೆ. ದೇವರು ಒಂದು ಸಾರಿ ನಮ್ಮನ್ನು ಪ್ರೀತಿಸಿದ ಮೇಲೆ ಆ ಪ್ರೀತಿಯನ್ನು ವಾಪಸ್ ತಗೊಳ್ಳಲ್ಲ ದೇವರು. ನಾವು ಯಾವಾಗಲೂ ಕೇಳಬಾರ್ದು, ಫಾದರ್ ದೇವರು ನನ್ನನ್ನು ಪ್ರೀತಿಸ್ತಾರಾ, ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ವಾ, ಯಾಕೆ ದೇವರಿಗೆ ಕಷ್ಟವನ್ನು ಕೊಡ್ತಾರೆ ದೇವರು. ನೀವಿವತ್ತು ಈ ಕೀರ್ತನೆ 105 ಓದಿದ್ರೆ ದೇವರು ಕಷ್ಟ ಕೊಡ್ತಾರ, ದೇವರು ಸಹಾಯ ಹಸ್ತ ಚಾಚ್ತಾರ, ವಿಜಯ ಹಸ್ತ, ದೇವರ ವಿಜಯ ಹಸ್ತ ನಮ್ಮ ಮೇಲೆ ಸದಾ ಇದೆ. ಅದಕ್ಕಾಗಿ ಒಂದು ಗಾದೆ ಇದೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರನು. ದೇವರು ನಮ್ಮನ್ನು ಕಾಯದೇ ಇರನು, ಆತ ಸದಾ ನಮ್ಮನ್ನು ಕಾಯುತ್ತಾನೆ, ನಮ್ಮ ಮೊರೆಗೆ ಕಿವಿಗುಡುತ್ತಾನೆ ಮತ್ತು ನಮ್ಮನ್ನು ರಕ್ಷಿಸುತ್ತಾನೆ. ಅಂತ ದೇವರ ಮಕ್ಕಳು ನಾವಾಗಿದ್ದೀವಿ ಆದ್ಮೇಲೆ. ಆ ದೇವರು ತನ್ನ ವಾಗ್ದಾನಕ್ಕೆ ಅವರು ಯಾವಾಗಲೂ ವಿಶ್ವಾಸಾರ್ಹರು. ನಾವು ಇವತ್ತು ಏನು ಮಾಡಬೇಕು? ನಮ್ಮ ಜೀವನ ಈ ಕೀರ್ತನೆಯ ಆಧಾರದ ಮೇಲೆ, ಇಲ್ಲಿ ಕೀರ್ತನಕಾರ ದೇವರು ಮಾಡಿದ ಮಹದುಪಕಾರವನ್ನು ಅವರಿಗೆ ನೆನೆಸಿಕೊಡ್ತಾನೆ. ನಾವು ಓದುವಾಗ ನನ್ನ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಚಿಕ್ಕಂದಿನಿಂದ ಇವತ್ತಿನ ತನಕ, ಹುಟ್ಟಿನಿಂದ ಇವತ್ತಿನ ತನಕ, ನನ್ನ ಬಾಲ್ಯದಲ್ಲಿ, ನಾನು ಶಾಲೆಗೆ ಹೋಗುವ ಸಂದರ್ಭದಲ್ಲಿ, ಪ್ರೌಢಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ನೆನೆಯೋಣ. ಮತ್ತು ಇವತ್ತು ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಮೌನವಾಗಿ ಕೂತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆತ್ಮರೇ ನಮ್ಮನ್ನು ತುಂಬಿರಿ, ಪವಿತ್ರಾತ್ಮರೇ ನಮ್ಮನ್ನು ತುಂಬಿರಿ ಅಂತೇಳಿ ಪ್ರಾರ್ಥಿಸೋಣ. ನಮ್ಮಲ್ಲಿರುವ ಎಲ್ಲ ಕೇಡುಗಳು ಯೇಸು ನಾಮದಲ್ಲಿ ದೂರವಾಗಲಿ, ದೇವರ ಕರುಣೆ ನಮ್ಮಲ್ಲಿ ಇಳಿದು ಬರಲೆಂದು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಇವತ್ತು ಈ ಸ್ವಾರ್ಥೆಯನ್ನು ಸಾರುತ್ತಿರುವಾಗ ಸ್ವಾಮಿ, ಈ ನನ್ನ ಮಕ್ಕಳ ಮೇಲೆ ನಿಮ್ಮ ಕರುಣೆ, ದಯೆ, ಪ್ರೀತಿ ಇಳಿದು ಬರಲಿ. ಎಲ್ಲ ಕೇಡುಗಳಿಂದ ಅವರನ್ನು ಕಾದು ರಕ್ಷಿಸಿರಿ. ಅವರಿಗೆ ಆರೋಗ್ಯ, ಆನಂದ, ಆಯುಸ್ಸು, ಅಭಿಷೇಕ, ಆದಾಯವನ್ನು ಕರುಣಿಸಿರಿ. ಎಷ್ಟೋ ಮಂದಿ ಅನಾರೋಗ್ಯದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ತಾಪತ್ರಯದಲ್ಲಿದ್ದಾರೆ. ಇರ್ಬೋದು ನಿರುದ್ಯೋಗ, ಇರ್ಬೋದು ದೈಹಿಕ ಸಮಸ್ಯೆಗಳು, ಇರ್ಬೋದು ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳು, ಇರ್ಬೋದು ನಿರಾಶೆಗಳು, ಜುಗುಪ್ಸೆಗಳು, ಮಾನಸಿಕ ಅಸಮತೋಲನಗಳು. ಇವತ್ತು ನೀವು ಅವರನ್ನು ಸ್ಪರ್ಶಿಸಿರಿ. ಹೇಗೆ ಇಸ್ರಾಯೇಲ್ ಜನಾಂಗರ ಜೊತೆಗಿದ್ದು ಅವರನ್ನು ಮುನ್ನಡೆಸಿದಿರಿ, ನಮ್ಮನ್ನು ಕೂಡ ಹಾಗೆಯೇ ಮುನ್ನಡೆಸಿರಿ. ನಮ್ಮ ಮೇಲೆ ನಿಮ್ಮ ದಯೆ, ನಿಮ್ಮ ಕೃಪೆ ಇಳಿದು ಬರಲಿ. ಯೇಸು ನಾಮದಲ್ಲಿ ಎಲ್ಲವೂ ಯೇಸುವಿಗೆ ಸಮರ್ಪಿಸಿ, ಎಲ್ಲ ಅಂಧಕಾರಗಳು, ಬಂಧನಗಳು, ರೋಗ ರುಜಿನಗಳು, ನಿಮ್ಮೊಳಗಡೆ ನಿಮ್ಮನ್ನು ಕಾಡಿಸುತ್ತಿರುವ, ಪೀಡಿಸುತ್ತಿರುವ ನೋವುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ತಲೆ ಮುಡಿಯಿಂದ ಪಾದದವರೆಗಿರುವ ಒಂದೊಂದು ಅಂಗಾಂಗಗಳು ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕೃತವಾಗಲಿ. ನಿಮ್ಮ ಅರಿವಿನ, ಅರಿವಿಲ್ಲದ ಅವಸ್ಥೆಗಳು ಯೇಸುವಿನ ಕರುಣೆಯಲ್ಲಿ ತುಂಬಲ್ಪಡಲಿ. ನಿಮ್ಮ ಒಳಗಡೆ ಇರುವ ಎಲ್ಲ ಭಯ, ಭೀತಿಗಳು, ಅಂಧಕಾರಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆಯ ಹಸ್ತ, ದೇವರ ಕೃಪೆಯ ಹಸ್ತ, ದೇವರ ಪ್ರೀತಿಯ ಹಸ್ತ ನಿಮ್ಮ ಮೇಲೆ ಇಳಿದು ಬರಲಿ. ನಿಮ್ಮ ಕುಟುಂಬಸ್ಥರು, ನೀವು ಯಾರಿಗಾಗಿ ಇವತ್ತು ಪ್ರಾರ್ಥಿಸ್ತಾ ಇದ್ದೀರಾ, ಈ ಕೀರ್ತನೆಯ ಮೂಲಕ ನೀವು ಪ್ರಾರ್ಥಿಸುವಾಗ, ಮತ್ತೊಮ್ಮೆ ಕುಳಿತು ಮೌನವಾಗಿ ಕೀರ್ತನೆಯನ್ನು ನೀವು ಓದುವಾಗ ಈ ಕೀರ್ತನೆಯ ವಿಶೇಷ ವರ ನಿಮಗೆ ಲಭ್ಯವಾಗಲಿ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಂತೆ, ದೇವರ ವಾಕ್ಯ ಪವಿತ್ರಾತ್ಮರ ಖಡ್ಗ. ಆ ಖಡ್ಗ ನನ್ನನ್ನು ಛೇದಿಸಲಿ, ನನ್ನ ಜೀವನವನ್ನು ಪರಿವರ್ತಿಸಲಿ ಮತ್ತು ಇತರರ ಜೀವನವನ್ನು ಪರಿವರ್ತಿಸಲು ಸಹಾಯ ಮಾಡಲಿ, ನನಗೆ ಪ್ರೇರಣೆ ನೀಡಲಿ. ಈ ಕೀರ್ತನೆಯ ಒಂದೊಂದು ವಾಕ್ಯಗಳು ನಮ್ಮ ಜೀವನವನ್ನು ಸ್ಪರ್ಶಿಸಲಿ. ದೇವಾ, ನಾವು ನಿಮಗೆ ವಂದನೆ, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಏಕೆಂದರೆ ನೀವು ಪ್ರೀತಿ ಸ್ವರೂಪಿ ದೇವರು, ನೀವು ನಮ್ಮನ್ನು ಎಂದೂ ಕೈ ಬಿಡುವ ದೇವರು ಅಲ್ಲ. ಅದರಿಂದ ಇವತ್ತು ಯಾರಿಗೆಲ್ಲ ನಾನು ಪ್ರಾರ್ಥಿಸಿದ್ದೀನಿ ಅವರ ಮೇಲೆ ನಿಮ್ಮ ಕರುಣೆ ಹಿಡಿಯಲಿ. ಈ ವಿಶ್ವದ ಮೇಲೆ 750 ಕೋಟಿ ಜನ, ಭಾರತದ 130 ಕೋಟಿ ಜನ, ಕರ್ನಾಟಕದ 7 ಕೋಟಿ ಜನ ಮತ್ತು ನಮ್ಮ ಕುಟುಂಬಸ್ಥರು, ಸಮಾಜದಲ್ಲಿರುವವರು, ನಮ್ಮ ಊರಿನಲ್ಲಿರುವ ಎಲ್ಲರೂ ಆಶೀರ್ವಾದಗೊಳ್ಳಲಿ.
38 ವರ್ಷ ಕುರಿ ಬಾಗಿನ ಬಳಿ ಇದ್ದಾತನ್ನು ಮುಟ್ಟಿದ ಯೇಸುವೆ, ಸತ್ತ ಲಾಸರಿಗೆ ಜೀವ ಕೊಟ್ಟ ಯೇಸುವೆ, ಕುರುಡರಿಗೆ ದೃಷ್ಟಿ ದಾನ ಮಾಡಿದ ಯೇಸುವೆ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟ ಯೇಸುವೆ, ಪಾರ್ಶ್ವ ರೋಗಿಗಳನ್ನು ಸೌಖ್ಯಪಡಿಸಿದ ಯೇಸುವೆ, ಎಲ್ಲ ಕುರುಡರು ನೋಡುವಂತಾಗಲಿ, ಕಿವುಡರು ಕೇಳುವಂತಾಗಲಿ, ಮೂಗರು ಮಾತನಾಡುವಂತಾಗಲಿ, ಆಸ್ಪತ್ರೆಗೆ ICU MICU NICU ಎಂದಿರುವವರು, ಮಾರಣಾಂತಿಕ ಕಾಯಿಲೆಗೆ ಒಳಗಾದವರು, ಕ್ಯಾನ್ಸರ್ ಅಂತ ವೈರಸ್ ಒಳಗಡೆ ಇದ್ದವರು ಯೇಸು ನಾಮದಲ್ಲಿ ಜಯ ಸಿಗಲಿ. Touch them, Lord. Anoint them, Lord. Heal them, Lord. Bless them, Lord. Deliver them, Lord. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ನಿಮಗೆ ಸೌಖ್ಯ, ಯೇಸು ರಕ್ತದಲ್ಲಿ ನಿಮಗೆ ಬಿಡುಗಡೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಇತರರಿಗೂ ಕೂಡ ಪ್ರಾರ್ಥನೆ ಮಾಡಲು ಈ ಕೀರ್ತನೆಗಳು ಸಹಾಯವಾಗಲಿ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಹಂಚಿಕೊಳ್ಳಿ ಮತ್ತು ನನಗಾಗಿಯೂ, ನನ್ನ ಸ್ವಾರ್ಥ ಸೇವೆಗಾಗಿಯೂ, ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ನೀವು ಪ್ರಾರ್ಥಿಸಿರಿ. ಆಮೇನ್. ದಿವ್ಯವಾಣಿ.